ಬ್ಯಾಂಕ್ ನಿವೃತ್ತರ ಸಮಸ್ಯೆ ತೊಂದರೆಗಳ ನಿವಾರಣೆಗೆ ಭಾರತೀಯ ಬ್ಯಾಂಕರ್ಗಳ ಸಂಘ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಲು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಎಂದು ಕೆನರಾ ಬ್ಯಾಂಕ್ ರಿಟೈರ್ಡ್ ಆಫೀಸರ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಎಎನ್ ಕೃಷ್ಣಮೂರ್ತಿ ಅವರು ಏಕರೂಪದ ತುಟ್ಟಿಭತ್ಯೆಯನ್ನ ಎಲ್ಲ ಪಿಂಚಣಿದಾರರಿಗೆ ಕೊಡುವ ವ್ಯವಸ್ಥೆಯಾಗಬೇಕು. ನಿವೃತ್ತರ ಸಂಧ್ಯಾ ಕಾಲದಲ್ಲಿ ಆರೋಗ್ಯ ನಿರ್ವಹಣೆ ಒಂದು ಸವಾಲಿನ ಸಂಗತಿಯಾಗಿದೆ. 1986ರ ಜನವರಿ 1ರ ಮೊದಲು ನಿವೃತ್ತಿ ಹೊಂದಿದ ಬ್ಯಾಂಕ್ ನೌಕರರ ನಿವೃತ್ತಿ ವೇತನವನ್ನ ಹೆಚ್ಚಿಸಬೇಕು. ಬ್ಯಾಂಕಿನ ಸೇವೆಯಿಂದ ರಾಜೀನಾಮೆ ಕೊಟ್ಟ ಬ್ಯಾಂಕ್ ನೌಕರರಿಗೆ ಪಿಂಚಣಿ ಸೌಲಭ್ಯಕ್ಕೆ ಇನ್ನೊಂದು ಅವಕಾಶ ನೀಡಬೇಕು. ಪಿಂಚಣಿ ಸೌಲಭ್ಯದಿಂದ ವಂಚಿತರಾದ ನಿವೃತ್ತರಿಗೆ ಇನ್ನೊಂದು ಅವಕಾಶವನ್ನ ಕೊಡಬೇಕು. ಜೊತೆಗೆ ನಿವೃತ್ತ ಸಮಸ್ಯೆ ತೊಂದರೆಗಳ ನಿವಾರಣೆಗೆ ಭಾರತೀಯ ಬ್ಯಾಂಕರ್ಗಳ ಸಂಘ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಲು ವೇದಿಕೆ ನಿರ್ಮಾಣ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪೆನ್ಷನ್ ವೇತನ ಇದು ಪರಿಷ್ಕರಣೆ ಆಗುವಾಗ ಕೇಂದ್ರ ಸರ್ಕಾರದಲ್ಲಿ 1993ರಲ್ಲಿ ಕೇಂದ್ರ ಸರ್ಕಾರದ ರೀತಿಯಲ್ಲೇನೆ ಬ್ಯಾಂಕ್ಗಳಲ್ಲಿ ಪೆನ್ಷನ್ ಇರಲಿಲ್ಲ. ಅಲ್ಲಿ ತನಕ ಹೋರಾಡ್ತಾ ಇದ್ವಿ. 1993ರಲ್ಲಿ ಒಂದು ಅಧಿಸೂಚನೆ ಬಂದು ಸರ್ಕಾರದ ರೀತಿಯಲ್ಲಿ ಪೆನ್ಷನ್ ಏನು ಬರ್ತಾ ಇದೆ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪೆನ್ಷನ್ ನೀತಿ ಏನಿದೆ ಅದೇ ಆಧಾರದ ಮೇಲೆ ಬ್ಯಾಂಕ್ನಲ್ಲೂ ಪೆನ್ಷನ್ ಸ್ಕೀಮ್ನ ತಂದರು. ಆದರೆ ಕೇಂದ್ರ ಸರ್ಕಾರದ ನಿವೃತ್ತಿದಾರರಿಗೆ ಪ್ರತಿ 10 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ, ಪೇ ಕಮಿಷನ್. ಆ ವೇತನ ಪರಿಷ್ಕರಣೆ ಆದ ಕೂಡಲೇ ಅವರ ಪೆನ್ಷನರ್ಸ್ ಇದಾರಲ್ಲ, ನಿವೃತ್ತಿ ವೇತನದಾರರು, ಅವ್ರಿಗೂ ಆಟೋಮ್ಯಾಟಿಕ್ ಅಪ್ಡೇಷನ್ ಆಫ್ ಪೆನ್ಷನ್ ಆಗುತ್ತೆ. ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಅದೇ ರೀತಿ ಬ್ಯಾಂಕ್ನಲ್ಲೂ ಪೆನ್ಷನ್ ಸ್ಕೀಮ್ ಇದ್ರೂ ಕೂಡ ನಮ್ಮದು 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ಬ್ಯಾಂಕ್ಗಳಿಗೆ. ಆದರೆ ಪೆನ್ಷನ್ ಅಪ್ಡೇಷನ್ ಇಲ್ಲಿ ತನಕ ಆಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಕೆನರಾ ಬ್ಯಾಂಕ್ ರಿಟೈರ್ಡ್ ಆಫೀಸರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.